ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬಂಟ್ವಾಳ ಹಾಗೂ ಬಂಟ್ವಾಳ ತಾಲೂಕು ವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ನವಜೀವನ ಸದಸ್ಯರ ಸಮಾವೇಶ ಮತ್ತು ಕೇಂದ್ರ ಒಕ್ಕೂಟಗಳ ಪದಗ್ರಹಣ ಸಮಾರಂಭ ವಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕುಳಿಪಾಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹಾತ್ಮ ಗಾಂಧಿಯವರ ವ್ಯಸನ ಮುಕ್ತ ದೇಶ ನಿರ್ಮಾಣದ ಕಲ್ಪನೆಗೆ ಪೂರಕವಾಗಿ ಪೂಜ್ಯ ಕಾವಂತರ ದೂರದೃಷ್ಟಿಯೊಂದಿಗೆ ಆರಂಭಗೊಂಡ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆಯು ಮದ್ಯ ವ್ಯಸನಿಗಳ ಜೀವನ ಬದಲಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಪುಣ್ಯದ ಕಾರ್ಯ ಮಾಡುತ್ತಿದೆ ಎಂದರು. ಕೃಷ್ಣಕುಮಾರ್ ಪೂಂಜಾರ್ ಅವರೇ, ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರೇ, ಮಾಧವ್ ಆಗಿರುವಂಥ ಎಲ್ಲ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಂದ್ರ ಒಕ್ಕೂಟದ ಅಧ್ಯಕ್ಷರುಗಳೇ, ನಮ್ಮ ಮಿತ್ರರಾದ ಚಿದಾನಂದ ರೈ ಅವರೇ, ಈಗಾಗಲೇ ವೇದಿಕೆ ಬಂದಿರುವ ದಿನೇಶ್ ಮಾಣಿಲ ಸಾವಿರದ ವೇದಿಕೆಗೆ ಬರಬೇಕು. ಗೌರವಾನ್ವಿತ ರಮಣ ಸರ್ ಅವರ ನವಜೀವನ ಪಥಗಳನ್ನು ಹುರಿದುಂಬಿಸಬೇಕು, ಪ್ರೋತ್ಸಾಹಿಸಬೇಕು. ಅವರ ಬದುಕು ಒಂದಷ್ಟು ಎತ್ತರಕ್ಕೆ ಉನ್ನತಕ್ಕೆ ಬರಬೇಕಾದ್ರೆ ಅವರು ಕೂಡ ಭಾಗವಹಿಸಬೇಕು. ಹಾಗೆ ಜನಜಾಗೃತಿ ವೇದಿಕೆಯ ವಲಯ ಅಧ್ಯಕ್ಷರುಗಳು, ದಯಮಾಡಿ ವಲಯ ಅಧ್ಯಕ್ಷರು ಹಾಗೆ ನಮ್ಮ ಬಟ್ಟೆಂಶ ಮಾಸ್ಟರ್ ತಾವೆಲ್ಲ ಅವರ ನವಜೀವನದ ಬಗ್ಗೆ ಪಾನ ಮಾಡಬಾರ್ದು ಅಂತೇಳಿ ಜನತೆಗೆ ಸಂದೇಶ ಕೊಟ್ಟವರು. ಪರಡಿಕಲ್ಲಿ ಗಂಗಸರ ಅಂತ ಹೇಳುವಂಥ ಒಂದು ಹೋರಾಟ ನಮ್ಮಲ್ಲಿ ಕೂಡ ನಡೆದಿತ್ತು. ಬಹಳ ಕಡ್ಡಾಯವಾದಂತಹ ಪ್ರೊಹಿಬಿಷನ್ ಅಂತ ಹೇಳಿದ್ರೆ ಕುಡಿಬಾರ್ದು ಅಂತೇಳಿ ಕಾನೂನು ಮಾಡಿದ್ರು, ಬಹಳ ದೊಡ್ಡ ಕಾನೂನು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಪ್ರೊಹಿಬಿಷನ್ ಬಹುಶಃ ತಂದಿರ್ತಕ್ಕಂಥ ದಿನಗಳು ನನಗೆ ನೆನಪಾಗುತ್ತೆ. ಆದರೂ ಕೂಡ ಸಂಪೂರ್ಣವಾದಂಥ ಮದ್ಯಪಾನವನ್ನು ನಿಷೇಧ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಮದ್ಯಪಾನ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಸಂದರ್ಭದಲ್ಲಿ ಅರಕ್ಕನ್ನು ಬ್ಯಾನ್ ಮಾಡಿದ್ದಾರೆ ಅಲ್ವಾ? ಅರಕ್ಕಿಲ್ಲ, ಈಗ ಶರಾಬ್ ಅಂಗಡಿ ಇಲ್ಲ, ಶರಾಬ್ ಕಟ್ಟೆ ಇಲ್ಲ, ಅರಕ್ಕಿಲ್ಲ. ಆದರೆ ಮದ್ಯಪಾನ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾರೊಬ್ಬರು ತಮಾಷೆಗೆ ಹೇಳ್ತಿದ್ರು, ಮದ್ಯದ ಅಂಗಡಿ ಬಂದಾಗ್ತದೆ, ಮದ್ಯದ ಅಂಗಡಿ ಬಂದಾಗ್ತದೆ, ನಾನು ಹಂಚಿರ್ಲ ಓಪನ್ ಆಗ್ತದೆ. ಮದ್ಯದ ಅಂಗಡಿ ಬಂದಾಗ್ತದೆ ಅಂದರೆ ಮದ್ಯದ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ, ಆದರೆ ಆಚೆ ಈಚೆ ಓಪನ್ ಆಗಿದೆ. ಗೂಡಂಗಡಿಯಲ್ಲಿ ಕೂಡ ಮದ್ಯವನ್ನು ಮಾರಾಟ ಮಾಡತಕ್ಕಂಥ ಇವತ್ತು ಅನಧಿಕೃತವಾಗಿ ಅದಕ್ಕೆ ಕೆಲವರ ಬೆಂಬಲ ಕೂಡ ಇದೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬೇಸರ ಆಗುತ್ತೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಪಣವು ಉವೇ ಒಂಜಿ ರಾಜ್ಯಕ್ಕೆ ಇಜ್ಜಂದೆ ಮಾತೆಲ್ಲ ಒಂಜಪ್ಪೆ ಜೋಕುಲ್ಲೆ ಕಂಜಿ ಇತ್ತನಂಜಿ ಸಂಸ್ಥೆ ಇತ್ತಂದ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಯರೆ ಭಾರಿ ಸಂತೋಷ ಒಂದುಂಡು. ಅವೇ ರೀತಿ ಪೂಜ್ಯ ಕಾವಂದೇರ್ನ ಮುಖಾಂತರ ಒಗ್ಗ ವಲಯದ ಒಂಜಿ ಪದಾಗ ಕಾರ್ಯಕ್ರಮ ಪೂಂಜಲ್ ಕಟ್ಟೆಡು ನಡತದನು. ಪೂಜ್ಯ ಕಾವಂದೇರ್ ಒಂಜಿ ಪಾತ್ರ ಬಂದಿರಲ್ಪ ಇನಿ ಒಕ್ಕೂಟದ ಅಧ್ಯಕ್ಷರಾಯನಕ್ಲು ಅಕ್ಲು ಶಾಸಕರ್ನಕ್ಲು ವಲಯದ ಅಧ್ಯಕ್ಷರಾಯನಕ್ಲು ಸಂಸದರಿಂದ ಆಂಡ ಇನಿ ಆ ಯೋಗ ಪೂಜ್ಯ ಕಾವಂದರಿಗೆ ದಿಕ್ಕದಂಡು ಅವು ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರ ಪೂಜ್ಯ ಕಾವಂದರಿಗೆ ಆಗಬೇಕು. ಜನರು ದುಶ್ಚಟಗಳಿಂದ ದೂರ ಇರಬೇಕಂತ ಒಂದು ಚಿಂತನೆಯಲ್ಲಿದ್ದ ಮಹಾತ್ಮ ಗಾಂಧೀಜಿಯವರ ಚಿಂತನೆಯನ್ನು ನಮ್ಮ ಶ್ರೀ ಕ್ಷೇತ್ರದ ಕಾವಂದರಾಗಿರುವಂಥ ಧರ್ಮಸ್ಥಳ ಹೆಗಡೆಯವರು ಭಾಳಷ್ಟು ಹಿಂದೆಯೇ ಇದೊಂದು ಕಾವಂದರ ದೂರದೃಷ್ಟಿಯುಳ್ಳ ಯೋಜನೆ ಅಂತ ಹೇಳಬೇಕು. ಸ್ವಸಹಾಯ ಗುಂಪುಗಳ ಮೂಲಕ ಈ ಎಲ್ಲ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದೊಂದಿಗೆ
ಈ ಒಂದು ಜನಜಾಗೃತಿ ವೇದಿಕೆಯನ್ನು ಹುಟ್ಟಿಹಾಕಿ ಈ ಭಾಗದಲ್ಲಿ ಭಾಳ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ವೇದಿಕೆಯ ಮುಖಾಂತರ ಸಾವಿರಾರು ಮಂದಿಯ ಜೀವನವನ್ನು ಬದಲಿಸುವ ಮುಖಾಂತರ ಈ ಜೀವನದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದು ಸಾಮಾನ್ಯ ಜನರೊಟ್ಟಿಗೆ ಸೇರಿಕೊಂಡು ಸಾಮಾನ್ಯ ಜೀವನವನ್ನು ನಡೆಸುವಂಥ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಈ ವೇದಿಕೆಗೆ ನಾವೆಲ್ಲರೂ ಋಣಿಯಾಗಿರಬೇಕು ಅಂತ ಹೇಳ್ಕೊಳ್ತಾ, ಇನ್ನಷ್ಟು ಹೆಚ್ಚಿನ ಒಂದು ವ್ಯವಸ್ಥೆ ಆಗಬೇಕು ಎಂಬ ಬಗ್ಗೆ ಈಗಾಗಲೇ ವೇದಿಕೆ ಒಂದು